ಅನೇಕ ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಅವರೊಂದು ವಿಶೇಷ ಗುಣ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈ ಸಲ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಅದರ ಮೊದಲು ಅವರು ನನಗೆ ಹೇಳಿಲ್ಲ. ನಾವು ದಿನಾಲೂ ಆಲ್ಮೋಸ್ಟ್ ಸಿಗ್ತೇವೆ ಒಟ್ಟಿಗೆ ನಮ್ಮ ದೇವಸ್ಥಾನದಲ್ಲಿ, ಅಲ್ಲಿ ಆರೋಗ್ಯ ಶಿಬಿರದಲ್ಲಿ. ಅದರ ನಂತರ ಅವರು ನನಗೆ ಹೇಳಿಲ್ಲ, ನೀವು ನನ್ನೊಟ್ಟಿಗೆ ಬನ್ನಿ ಅಂತ. ಇದೊಂದು ಸತ್ಯ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತು ನಾವೆಲ್ಲ ಬೇರೆ ಒಂದು ಪಕ್ಷದ ಜೊತೆ ಜೋಡಿಸಿಕೊಂಡಿದ್ದೇವೆ, ನಮಗೆ ಮುಜುಗರ ಆಗ್ತದೆ. ಹಾಗೆ ನಮ್ಮನ್ನು ಇಬ್ಬಂದಿಗೆ ಸಿಲುಕಿಸ್ಲಿಕ್ಕೆ ಅವರು ಇಷ್ಟಪಡಲಿಲ್ಲ. ಅದನ್ನು ನನ್ನ ವಿವೇಚನೆಗೆ ಬಿಟ್ಟಿದ್ರು. ವಿವೇಚನೆ ಸ್ವಲ್ಪ ದಿವಸದ ನಂತರ ಈಗ ಆಯ್ತು, ಈಗ ಅರುಣ್ ಪುತ್ತಿಲರ ಅಭಿಮಾನಿಯಾಗಿ ಅವರ ಪಕ್ಷೇತರ ಅಭ್ಯರ್ಥಿತನವನ್ನು ಪೂರ್ಣ ಹೃದಯದಿಂದ ಬೆಂಬಲಿಸ್ತಾ ಅವರ ಜೊತೆ ಸೇರಿದ್ದೇನೆ. ಇದಕ್ಕೆ ನೀವೆಲ್ಲರೂ ಸೇರಬೇಕು ಅಂತ ನನ್ನ. ಯಾಕಂದ್ರೆ ಹೇಳಿದ್ರೆ ಮೊನ್ನೆ 24ರ ನಂತರ ನಮ್ಮ ರಾಜಕೀಯ ಪುತ್ತೂರಿನ ರಾಜಕೀಯದ ಒಂದು ಚಿತ್ರಣ ಸ್ಪಷ್ಟವಾಯಿತು. ಅಭ್ಯರ್ಥಿಗಳು ಯಾರಂತ ನೋಡಿದ್ರೆ 8 ಜನ ಇದ್ದಾರೆ. ನಾವು ಪಕ್ಷವನ್ನು ಬಿಟ್ಟು ಅಭ್ಯರ್ಥಿಯನ್ನು ನೋಡುವಂತ ಕಾಲ ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮ ಊರಿಗೆ ಅಭಿವೃದ್ಧಿ ಆಗಬೇಕು. ನಾವು ಕೇವಲ ಒಂದು ಎಲೆಕ್ಷನ್ ಗೆದ್ದು ಜೈಕಾರ ಹಾಕಿ ಮುಗಿದ್ರೆ ಸಾಲದು. ಮತ್ತು ಮುಂದಿನ 5 ವರ್ಷಗಳಲ್ಲಿ ನಾವು ನಮ್ಮ ಈ ಜೀವನವನ್ನು ಇದೇ ಪಟ್ಟಣದಲ್ಲಿ ನಡೆಸಬೇಕು. ಎಲ್ಲರೊಟ್ಟಿಗೆ ಸೌಹಾರ್ದದಿಂದ ಬಾಳಬೇಕು ಅಂತ ಒಂದು ಕೆಲಸವನ್ನು ಮಾಡುವಂತ ಒಂದು ನಾಯಕ ನಮಗೆ ಬೇಕು. ಕೇವಲ ಚುನಾವಣೆಗೆ ಬರುವಾಗ ಯಾವುದಾದ್ರೂ ಒಂದು ಭಾವಾವೇಶಕ್ಕೆ ಒಳಗಾಗುವಂತ ಸನ್ನಿವೇಶವನ್ನು ಹೇಳಿ ಹಿಂದುತ್ವ ಅಂತ ಹೇಳಿ ಚುನಾವಣೆಯಲ್ಲಿ ಗೆದ್ದ ನಂತರ ಅದನ್ನು ಸಂಪೂರ್ಣವಾಗಿ ಮರೆತು ಬಿಡುವ ಹಿಂದಿನ ಜನಪ್ರತಿನಿಧಿಗಳನ್ನು ನಾನು ನೋಡಿದ್ದೇನೆ. ಆದ್ರಿಂದ ನಾವೆಲ್ಲ ಒಂದು ಯೋಚಿಸುವ ಕಾಲ ಬಂದಿದೆ. ಕೇವಲ ಚುನಾವಣೆಗಾಗಿ ಮಾತ್ರ ಹಿಂದುತ್ವವಲ್ಲ, ತನ್ನ ಜೀವಮಾನ ಇಡೀ ನಾನು ಸಾಧಾರಣ ಒಂದು 25 ವರ್ಷಗಳ ನೋಡ್ತಾ ಇದ್ದೇನೆ. ಹಿಂದುತ್ವಕ್ಕಾಗಿ ಹೋರಾಡಿದ ಇಂಥ ಅರುಣ್ ಪುತ್ತಿಲರಿಗೆ ಬೆಂಬಲಿಸದಿದ್ದಲ್ಲಿ ನಾವು ಹಾಕುವ ಮತವೇ ವ್ಯರ್ಥ ಅಂತ ನಾನು ತೀರ್ಮಾನಿಸಿಕೊಂಡಿದ್ದೇನೆ. ಅದರಿಂದ ನೀವೆಲ್ಲರಿಗೆ ಒಂದು ಬೇಡಿಕೆ, ಒಂದು ಕೋರಿಕೆ. ಅರುಣಣ್ಣ ಅಭಿಮಾನಿಗಳೆಲ್ಲ ಇಲ್ಲಿ ಇದ್ದೀರಿ. ಅರುಣಣ್ಣ ಒಬ್ಬನೇ ಹೇಳ್ಬೇಕಷ್ಟೇ ನನ್ನ ಪರವಾಗಿ ಕೆಲಸ ಮಾಡಿದ್ರು. ಆದ್ರಿಂದ ನಾವೆಲ್ಲರೂ ಅವರು ಹೇಳಲಿಕ್ಕೆ ಸಹ ಕಾಯದೆ ಅವರ ಅಭಿಮಾನಿಗಳು ಅವರ ಪರವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಿನಲ್ಲಿ ಅವರ ಪರವಾಗಿ ಕೆಲಸ ಮಾಡುವ ಅವರನ್ನು ಈ ಚುನಾವಣೆಯಲ್ಲಿ ವಿರುದ್ಧ ಅಂತರದಿಂದ ಗೆಲ್ಲಿಸಿ ಕಾರ್ಯಕರ್ತರ ಶಕ್ತಿ ಏನು ಅಂತ ತೋರಿಸುವ. ಯಾಕೆಂತ ಹೇಳಿದ್ರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ರೆ ಅದು ಅವರ ಗೆಲುವು ಖಂಡಿತ ಅಲ್ಲ, ಆ ಪಕ್ಷದ ನಾಯಕರುಗಳ ಗೆಲುವು. ಆ ಪಕ್ಷದ ಕೆಲವು ನಾಯಕರು ಈ ಊರನ್ನೇ ನೋಡಿಲ್ಲದವರು ಇರಬಹುದು. ಆದ್ರಿಂದ ಅರುಣಣ್ಣ ಗೆದ್ರೆ ಅದು ನಿಮ್ಮೆಲ್ಲರ ಗೆಲುವು, ಕಾರ್ಯಕರ್ತರ ಗೆಲುವು ತಿಳಿದುಕೊಂಡು ಅರುಣಣ್ಣನ್ನು ಗೆಲ್ಲಿಸುವ ಎಲ್ಲರೂ ಕೆಲಸ ಮಾಡುವ ಹೇಳುತ್ತಾ 12 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.